ಬೊಬ್ಬೆ ಬತ್ತೆ ಆಗುತ್ತೆ. ಏನ್ ನಿನಗೆ ವಾತ ರೋಗ ಉಂಟಾ? ಹಾಗೆಯೋ ಮತ್ತೆ ಕಾರಣ ಹೀಗೆ ಮಾಡ್ತಾ ಇದ್ದೆ. ಎನ್ನ ಶೈಲಿ ಅಂಚ. ಓಹೋ ಮಗ ಗುಳಿಗೆ ಯಾರು ಯಾವುದು ಅದನ್ನು ತಿನ್ಬೇಕಿತ್ತು. ನಿಕ್ಕೆ ತಿನ್ನ ದಿಕ್ಕಂದೊಂದು ನಾ ದೊಂಡರ ಚಪ್ಪುವ ಏನಾದ್ರೂ ಕಾಯಿಲೆ ಇದ್ರೆ ತಿನ್ನುವಂಥದ್ದು ಅದೇ. ನಿಕ್ಕಿತ ಕಾಯಿಲೆ ಉಂಟು ನನಗೆ ಕಾಯಿಲೆ ಅಲ್ಲ ನಿನಗೆ ಕಾಯಿಲೆ ಉಂಟು ಅಂತ. ಮತ್ತೆ ಎಂಕ ಕಾಯಿಲೆ ಬರ್ಪುಸಿ ಏನೋ ದೂದಾನಾಗ ಬಾಕಿ ನಗಲಿಗೆ ಕಾಯಿಲೆ ಶುರುವಾಗುದು. ನನಗೆ ಏನಾಗ್ಲಿಲ್ಲ. ಅವನು ಬರೇ ತೃಣಕ್ಕೆ ಸಮಾನ. ನಿಕ್ಕ ಕಾಯಿಲೆ ಬರ್ಬೋಡ್ದೆ ಊಟ ಬರ್ತೀನಿ ಯಾರು. ಹೌದಾ? ಅನಯವ ರಕ್ಕಸ ಅಪ್ಪ ಇನ್ನು ಮುಟ್ಟ ಅನ್ನ ಸಾಧನೆ ಮಾಡ್ತಂದಿತ್ತ ಧರ್ಮ ಹೂ ಪಡೆದ ನಿಕ್ಕ ಗೊತ್ತುಜ್ಜಿ ಇನ್ನು ಮಾಡಿದು ನಂಗೆ ಸಾಕಾಪುರ ಮಾರ. ಕೇಳುವುದಕ್ಕೆ ಬಂದವ ನನ್ನ ಸಂಬಂಧಿಕ ಅಲ್ಲ, ನನ್ನ ಕುಟುಂಬಿಕದವನು. ಅಂಚಾತ್ಯ ನಿನ್ನ ಎದುರು ಉಂಟಾಡತ ನಿನ್ನ ಕಣ್ಣು ಹೋಲುಂಟ, ನಿನ್ನ ಮೂಗು ಹೋಲುಂಟ, ನಿನ್ನ ಬಾಯಿ ಹೋಲುಂಟ. ಅಂದಾಜಿ ಮಾತ್ರ 7 ಪಗಿಲು ರಾತ್ರಿದ್ರಲ್ಲ ಒಂದು. ಏ ದೈವವೇ, ನಿನಗೆ ಇಂಥದ್ದನ್ನು ಕಂಡು ಇದರ ಮೊದಲು ನೀನು ನೋಡ್ಲಿಲ್ಲ. ರಕ್ಕಸರಂತೆ ಹೀಗೆ ಅಂದ ಸರಿಯಾಗಿ ನೋಡು. ಇಂಚನ ಮತ್ತೆ ಎಂಕ ರಕ್ಕಸರ ಅವರು ಬಕ್ಕೊಂಜಾವಡ ಎಂಕು ಲೆಕ್ಕಾಚಾರ ಬರ್ಪುಸಿ ಅಂದಾಯ ಮಲ್ತಿನ ಪೂರ ತಪ್ಪ ಅಂತ ಪಡೆದು ಎನ್ನ ಕಾರಕು ಕೂರಿಯ ನಿಕ್ಕ ಬದುಕುನ ಅವಕಾಶ. ನಮ್ಮಲ್ಲಿ ಕಾಳಕ್ಕಾಗಿ ಮುಂದುವರಿದರು. ಮಾತಿರಲಿಕ್ಕೆ ಅನತ್ಯ. ಹೌದಾ? ಏನ ನಿನ್ನಲ್ಲಿ ವಿಶೇಷ ಉಂಟು? ಪೆಟ್ಟು ಅಂಜಿ ತುಂಡು ಅಟ್ಟು. ಹೌದಾ? ಹಾಗಾದರೆ ನೋಡು, ನಿನ್ನ ಕಾಳಿ ಹಿಡಬೇಕಾ? ನಿನ್ನ ಕಾಳಿ ಹಿಡುದಲ್ಲ, ನಿನ್ನ ಕಾಳಿ ಹಿಡಿದು ನೆಲಕ್ಕೆ ಬಡಿಯುವಾಗ ನಿನ್ನ ಅಪ್ಪ ಯಾರು